ಉಡುಪಿ ನಗರದ ಮಧ್ಯಭಾಗದಲ್ಲಿರುವ ಚಿನ್ನ ತಯಾರಿಕಾ ಘಟಕವೊಂದು ಹೊರಸೂಸುವ ಹೊಗೆ ಪರಿಸರದಲ್ಲಿ ಭಯದ ವಾತಾವರಣ ಸೃಷ್ಟಿಸ್ತಾ ಇದೆ. ನಗರದ ಹಳೆಯ ಕಾರ್ಪೊರೇಷನ್ ಬ್ಯಾಂಕ್ ರಸ್ತೆಯಲ್ಲಿರುವ ಈ ಘಟಕದ ಸುತ್ತಮುತ್ತ ಅಂಗಡಿ, ಮುಗ್ಗಟ್ಟು, ದೇವಾಲಯ, ಮಸೀದಿ, ಸರ್ಕಾರಿ ಶಾಲೆ, ವಸತಿ ಸಮುಚ್ಚಯಗಳಿದ್ದು ಪರಿಸರದಲ್ಲಿ ದಟ್ಟವಾಗಿ ಆವರಿಸಿದೆ. ಈ ರಾಸಾಯನಿಕಯುಕ್ತ ಹೊಗೆಯಿಂದ ಮೂಗು, ಕಣ್ಣು ಉರಿ, ಕೆಮ್ಮು ಕಾಣಿಸ್ತಾ ಇದೆ. ಪಾದಾಚಾರಿಗಳು ಕೂಡ ಮೂಗು ಮುಚ್ಚಿ ನಡೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿಯ ಚಿನ್ನಾಭರಣದ ಘಟಕವೊಂದು ಕೇರಳದ ವಸತಿ ಪ್ರದೇಶದಲ್ಲಿದ್ದ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯ ಆಡಳಿತ ಅದರ ಅನುಮತಿಯನ್ನ ರದ್ದುಗೊಳಿಸಿತು. ಇದೀಗ ಈ ರೀತಿ ರಾಸಾಯನಯುಕ್ತ ಹೊಗೆ ಹೊರಸೂಸುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಭೀತಿ ಎದುರಾಗಿದೆ. ಆದ್ದರಿಂದ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೆಮಿಕಲ್ ಗೊತ್ತಿಲ್ಲ, ಎಂತ ಸಾವರ್